ಗುರಾವದೊಳಕ ಮತ್ತು ನಮ್ಮ ಟಿ ಆರ್ ಪಿ ನಮ್ಮ ಸ್ವದೇಶಿ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ರೇಣು ಮ್ಯಾಮ್ ಸಾಕಾಗಿರುವಂತಹ ಒಂದು ಡಿಶ್ ಅಂತೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಇನ್ನೊಂದು ಡಿಶ್ ಹೇಳ್ತಾರೆ ಅಂತ ಹೇಳಿದ್ರು, ಏನಂತ? ಹೌದು ಎಸ್ ಮ್ಯಾಮ್, ಇವಾಗ ರೆಡಿ ಈಗ ಕ್ಯಾಬೇಜ್ ಸೂಪ್. ಕ್ಯಾಬೇಜ್ ಸೂಪ್ ಅಲ್ಲ? ಹೌದು. ಓಕೆ, ಕ್ಯಾಬೇಜ್ ಸೂಪ್ ನೀವು ಇಷ್ಟು ದೊಡ್ಡದು ಕಟ್ ಮಾಡ್ಕೊಂಡಿದ್ದೀರಾ? ಹೌದು, ಇದು ಈಗ ನಾವು ಕುಕ್ಕರ್ನಲ್ಲಿ ಹಾಕಿ ಬೇಯಿಸ್ತೇವೆ. ಓಕೆ, ಕ್ಯಾಬೇಜ್ ಮತ್ತು ಓಕೆ, ಅಂದರೆ ಇದನ್ನು ಮಿಕ್ಸ್ ಮಾಡ್ಲಿಕ್ಕೆ ಉಂಟಾ ಇನ್ನು? ಮತ್ತು ಬ್ಲೆಂಡರ್ನಲ್ಲಿ ಹಾಕಿ ಬೇಯಿಸಿದ ನಂತರ? ಹೌದು, ಓಕೆ, ಮಾಡಲಿಕ್ಕೆ ಬೇಯಿಸಿದ ನಂತರ ಮಿಕ್ಸ್ ಮಾಡ್ಲಿಕ್ಕೆ ಉಂಟಲ್ಲ? ಓಕೆ, ಸೊ ಹಾಗಾದ್ರೆ ಫಸ್ಟ್ ಇದನ್ನು ಬೇಯಿಸುವ. ಓಕೆ, ಹಾಗಾದರೆ ಒಲೆ ಒಡಿಸ್ಬೇಕಲ್ಲ? ಹೌದು. ನೀರು ಎಷ್ಟು ಹಾಕಿ? ಸ್ವಲ್ಪ ನೀರು ಹಾಕಿ, ಈಗ ಸ್ವಲ್ಪ ನಮಗೆ ಗ್ರೈಂಡ್ ಮಾಡಲಿಕ್ಕೆ ಸಾಕು. ಮತ್ತು ತಣ್ಣಗೆ ನೀರನ್ನ ಹಾಕಿ ಗ್ರೈಂಡ್ ಮಾಡುವ. ಹಾಂ, ಓಕೆ. ಇದು ಸಾಕಾಗುತ್ತೆ? ಎಷ್ಟು ಸಾಕು. ಇದು ನೋಡಿ, ಇದು ಈರುಳ್ಳಿ ಅಲ್ಲ? ನೀರುಳ್ಳಿ. ಓಕೆ, ಅಷ್ಟು ದೊಡ್ಡದೇ ಹಾಕಿದ್ರಾ? ಗ್ರೈಂಡ್ ಮಾಡ್ಲಿಕ್ಕೆ ಉಂಟು? ಹೌದು, ಗ್ರೈಂಡ್ ಮತ್ತು ಅದು ಸಾಫ್ಟ್ ಆಗ್ತದೆ. ಈಗ ಓಕೆ, ನಾನು ಈಗ ಗ್ರೈಂಡ್ ಮಾಡಲಿಕ್ಕೆ ನಮಗೆ ಬೇಕಾದಷ್ಟು ಹಾಕಿದ್ದೇನೆ. ಓಕೆ, ಎಸ್ ಮ್ಯಾಮ್. ಇದೊಂದು 5 ನಿಮಿಷ ಬೇಯಬೇಕಲ್ಲ? ಈಗ ಸೂಪಂದು ಅಂದಾಗ ನಾರ್ಮಲ್ ಎಲ್ಲರಿಗೂ ಇಷ್ಟನೇ. ಅದಂತೂ ಹೋಟೆಲ್ಗೆ ಹೋದಾಗ ಈಗ ಒಂದು ಅಭ್ಯಾಸ ಆಗಿ ಹೋಗಿರ್ತದೆ, ಸೂಪ್ ಬೇಕೇ ಬೇಕು ಅಂತ. ಈಗ ಕ್ಯಾಬೇಜ್ ಸೂಪ್ದೊಳಗ ಬೇರೆ ನೀವು ಯಾವುದೆಲ್ಲ ಸೂಪ್ ರೆಡಿ ಮನೆಯಲ್ಲೇ ಟ್ರೈ ಮಾಡ್ತಿದ್ದೀರಾ? ಹೌದು, ಎಲ್ಲ ಚಿಕನ್ ಸೂಪ್ ಎಲ್ಲ ಮಾಡ್ತೀರಾ? ಓಕೆ, ಮತ್ತು ಫ್ರೆಶ್ ವೆಜಿಟೇಬಲ್ಸ್, ಮಿಕ್ಸ್ಡ್ ವೆಜಿಟೇಬಲ್ಸ್. ಕೆಲವರು ಕಾರ್ನ್ ಸೂಪ್ ಮಾಡ್ತಾರೆ. ಕಾರ್ನ್ ಸೂಪ್ ಈಸಿ ಅಲ್ಲ? ಈವನ್ ಇದು ಸಹ ಈಸಿ ಆಗಿರುತ್ತೆ. ಹೌದು, ಬಟ್ ಇದರಲ್ಲಿ ಸ್ವಲ್ಪ ಏನು ಬೇಯಿಸಬೇಕು ಆ ಥರ? ಸ್ವಲ್ಪ ತಿಕ್ ಬಂದು ಅದು ನಮ್ಮ ಟೇಸ್ಟ್ ಬೇರೆ ಬರ್ತದೆ. ಇದು ಒಂದು ರಾ ಸ್ಮೆಲ್ ಬರಲ್ಲ ಹಾಗೆ? ಈಗ ಅಂದರೆ ಇದು ಸೊಪ್ಪು ಥರ ಕ್ಯಾಬೇಜ್ ಒಂಥರ? ಇಲ್ಲ, ಕ್ಯಾಬೇಜಿಗೆ ಆನಿಯನ್ ಹಾಕಿದ್ದೇವಲ್ಲ, ಅದು ಬೆಂದಾಗ ಕರೆಕ್ಟ್ ಆಗ್ತದೆ. ಮತ್ತು ವೈಟ್ ಸಾಸ್ ಮಿಕ್ಸ್ ಆಗ್ತದಲ್ಲ? ಓಕೆ, ವೈಟ್ ಸಾಸ್ ಹಾಕ್ಲಿಕ್ಕೆ ಉಂಟಲ್ಲ? ವೈಟ್ ಸಾಸ್ ಸೂಪ್ ಅಂದಾಗ ಆ ಥರ ಸಾಸ್ ಎಲ್ಲ ಬಿದ್ದಾಗಲೇ ಚೆನ್ನಾಗಿರ್ತದೆ. ಈಗ ರಾಗಿದು ಕೂಡ ಸೂಪ್ ಮಾಡ್ತಾರೆ ನೋಡಿ? ಹೌದು. ಸ್ವಲ್ಪ ನಾನು ಇತ್ತೀಚೆಗೆ ನಮ್ಮ ಸ್ವದೇಶಿ ಅಡುಗೆ ಮನೆಯಲ್ಲೇ ಮಾಡಿದ್ದು, ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ತಿಂದಿದ್ದು ರಾಗಿ ಸೂಪ್. ಬಟ್ ಅದು ಈಸಿ ಮಾಡಲಿಕ್ಕೆ, ಜಾಸ್ತಿ ಕೆಲಸವಿಲ್ಲ. ಬಟ್ ಈ ಥರದ್ದೆಲ್ಲ ಆದಾಗ ಸ್ವಲ್ಪ ಅದನ್ನು ಬೇಯಿಸಬೇಕು, ಆ ಥರ ಎಲ್ಲ ಇರುತ್ತಲ್ಲ? ಓಕೆ, ಬೇಯಲಿ ಅಲ್ಲ ಈಗ? ಓಕೆ, ಕ್ಯಾಬೇಜ್ ಅಲ್ಲ? ಹೌದು, ಹಾಗಾಗಿ ಬೇಗ ಬೇಯ್ತದಲ್ಲ? ಸಾಕಾಗುತ್ತಲ್ಲ ಇಷ್ಟು? ಈಗ ಆಫ್ ಮಾಡೋದಾ? ಹೌದು, ಮಾಡಿ ಆಚೆ. ಎಸ್, ಇದಂತೂ ರೆಡಿ. ಹೌದು, ಇದೀಗ ತಣ್ಣಗಾದ ನಂತರ ನಾವು ಇದನ್ನು ಮಿಕ್ಸಲ್ಲಿ ಗ್ರೈಂಡ್ ಮಾಡಬೇಕಲ್ಲ? ಈಗ ಅದು ತಣ್ಣಗಾಗುವ ತನಕ ನಾವು ಒಂದು ವೈಟ್ ಸಾಸನ್ನು ತಯಾರು ಮಾಡುವ. ಓಕೆ, ಹಾಗಾದರೆ ಇದು ತಣ್ಣಗಾಗ್ತಿರಲಿ. ನಾವು ವೈಟ್ ಸಾಸಿಗೆ ಒಲೆ ಉರಿಸಬೇಕಲ್ಲ? ಬಾಣಲೆ ಬೇಕು. ಓಕೆ, ಬಾಣಲೆಯಲ್ಲಿ ಸ್ವಲ್ಪ ಬೆಣ್ಣೆಯನ್ನು. ಬೆಣ್ಣೆಯಲ್ಲಿ ಮಾಡ್ತಿದ್ದೀರಾ? ಹೌದು, ಬೆಣ್ಣೆ ಪರಿಮಳ ಸಹ ಚೆನ್ನಾಗಿರುತ್ತೆ. ಹೌದು, ಆಲ್ಮೋಸ್ಟ್ ಬೆಣ್ಣೆ ಕರಗಿದೆಲ್ಲ? ಬೆಣ್ಣೆ ಅಂತ ಕರಗಬೇಕಲ್ಲ? ಹೌದು. ನೀವು ಮತ್ತು ಇದರಲ್ಲಿ 2 ಸ್ಪೂನು. ಓಕೆ, ಅದು ಯಾವುದು? ಮೈದಾ. ಓಕೆ, 2 ಸ್ಪೂನ್ ಮೈದಾ. ಓಕೆ, ಸಣ್ಣಗೆ ಬೆಂಕಿ ಮಾಡಿದ್ರೆ ಚೆನ್ನಾಗಿಲ್ಲ? ಈ ಮೈದಾದ ಸ್ವಲ್ಪ ಹಸಿತನ ಹೋಗಬೇಕು. ಓಕೆ, ಅದಕ್ಕೆ ಬೆಣ್ಣೆ ಸಾಕಾಗುತ್ತಲ್ಲ? ಅಷ್ಟು ಸಾಕಾಗ್ತದೆ. ಈಗ ಹಾಲು ಹಾಕ್ಲಿಕ್ಕೆ ಉಂಟು. ಹಾಲು ಹಾಕ್ಲಿಕ್ಕೆ ಉಂಟು. ಓಕೆ, ಈಗ ಸ್ವಲ್ಪ ಹಾಲು ಹಾಕಿ ಫಸ್ಟಿಗೆ ಅದನ್ನೆಲ್ಲ ಕರೆಕ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಲ್ಲ? ಹೌದು. ಈ ಥರ ಮಾಡುವಾಗ ಬೆಂಕಿ ಅಂತ ಸ್ಲೋ ಇರಬೇಕಲ್ಲ? ಸ್ಲೋ ಇರಬೇಕು, ಇಲ್ಲದ್ರೆ ಅದು ಗಮ್ ಗಮ್ ಬೇಗ. ಮತ್ತು ಅದು ಏನು ಬೆಣ್ಣೆಯಲ್ಲಿ ಹಾಕಿದ ಕಾರಣ ಬೇಗ ಆರಿ ಹೋಗ್ತದಲ್ಲ? ಓಕೆ, ಮತ್ತು ಬೇಗ ತಿಕ್ಕಾಗಿ ಬರ್ತದೆ. ಹೌದು. ಹೀಗೆ ಮೈದಾ ಅಲ್ಲ? ಹೌದು, ಒಂಥರ ದಪ್ಪ ಇರುತ್ತಲ್ಲ? ಹೌದು. ಅದು ಗ್ರೈಂಡ್ ಮಾಡಿ ಹಾಕಿದರೆ ಮತ್ತು ಕುದಿಸಿ ಪೆಪ್ಪರ್, ಸಾಲ್ಟ್ ಅದನ್ನು ಹಾಕಿದರೆ. ಪೆಪ್ಪರ್ ಎಲ್ಲ ಬೇಕೇ ಬೇಕು ಸೂಪ್ ಅಂತ ಬಂದಾಗ, ಸ್ವಲ್ಪ ಖಾರ ಎಲ್ಲ ಸಿಗಬೇಕಲ್ಲ? ಹೌದು. ಥಿಕ್ನೆಸ್ ಬರಲಿಕ್ಕೆ ನಾವು ಮೈದಾ ಹಾಕೋದಲ್ಲ? ಒಂದು ಗಾರ್ಲಿಕ್, ಬರ್ನ್ಟ್ ಗಾರ್ಲಿಕ್ ಹಾಕಿದರೆ ಚೆನ್ನಾಗಿರುತ್ತಾ? ಅದಕ್ಕೆ ಒಂದು ಫ್ಲೇವರ್ ಕೊಡ್ಬೋದು ಬೇಕಾದವರಿಗೆ. ಗಾರ್ಲಿಕ್ ಫ್ಲೇವರ್ ಬೇಕಾದವರಿಗೆ ಗಾರ್ಲಿಕ್ ಫ್ಲೇವರ್ ಕೊಡ್ಬೋದು. ಓಕೆ, ಇದು ಆಲ್ಮೋಸ್ಟ್ ರೆಡಿ ಆಗ್ತದೆ. ನಾವು ಇದನ್ನು ಗ್ರೈಂಡ್ ಕೂಡ ಮಾಡ್ಕೊಳ್ಳೋದು ಒಟ್ಟಿಗೆ? ಹೌದು. ಇದು ಈಗ ನಾನು ಆಫ್ ಮಾಡಿದ್ದೀರಾ? ಆಫ್ ಮಾಡಿದ್ದೀರಾ? ಇಲ್ಲ, ಮಾಡಿ. ಯಾಕೆ ಹೇಳಿದ್ರೆ ಅಲ್ಲಿ ಇದಕ್ಕಾಗ್ತದೆ.
ಹಾಗಾದರೆ ನಾವು ಇದಂತೂ ಆರಿದೆ ನೋಡಿ, ಎಂತ ಒಳ್ಳೆ ಬೆಂದಿದೆ ನೋಡಿ, ಬಂದಿದೆಯಲ್ಲ? ಹೌದು ಸರಿ. ಹೌದು. ಈಗ ಇದು ಸ್ವಲ್ಪ ನೀರು ಹಾಕುವನ, ಸ್ವಲ್ಪ ನೀರು ಹಾಕಿದರೆ ಮಿಕ್ಸ್ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಹೌದು, ಸಾಕು. ಅದೇ ನೀರನ್ನು ಮತ್ತು ನಾವು ತೊಳೆದು ತೆಗಿಲಿಕ್ಕೆ ಹಾಕ್ತೇವೆ. ಓಕೆ, ಇದು ನೀರು ಇದು ತೊಳಿಲಿಕ್ಕೆ ತೆಗೆಯುವ ನಾವು. ತೊಳಿಲಿಕ್ಕೆ ತೆಗೆಯುವಂತಿಲ್ಲ. ಹೌದು, ನೀರನ್ನು ವೇಸ್ಟ್ ಮಾಡೋದು ಬೇಡ ಅಂತಲ್ಲ? ಹೌದು, ಅದು ಫ್ಲೇವರ್ ಇದೆ ಅಲ್ಲ. ಹೌದು. ಅದು ಕೆಲವು ಕಡೆ ಹೇಗೆ ಕಲ್ಲಿನಲ್ಲೆಲ್ಲ ಕಡಿತಾರಲ್ಲ, ಚೆಂದಾಗಿ ಅದನ್ನು ಕ್ಲೀನ್ ಮಾಡಿ ಹಾಕ್ತಾರೆ. ಈಗ ಇದನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ ನಿಮಗೆ? ಆಲ್ಮೋಸ್ಟ್ ಪೇಸ್ಟ್ ಆಗಿದೆ ಅಂತ ಕಾಣುತ್ತೆ. ಸಾಕಾಗುತ್ತಾ? ಹಾಂ, ಸಾಕು ಸಾಕು. ಸಾಕಾಗಲ್ಲ? ಸಾಕು. ಬಿಸಿ ಬಿಸಿ ಉಂಟು ನೋಡಿ. ಹೌದು. ಓಕೆ, ಹಾಕಿ ಇದಕ್ಕೆ. ಏನು ಬೆಂಕಿ ಉರಿಸಬೇಕು ಅಂತಿಲ್ಲ? ಅಲ್ಲ, ಫಸ್ಟ್ ಮಿಕ್ಸ್ ಮಾಡಿ ಮತ್ತು ಬೆಂಕಿ ಹಚ್ಚೋದು. ಇಲ್ಲದ್ರೆ ಅದು ಮಿಕ್ಸ್ ಆಗಿ ಬರದಿದ್ದರೆ ಇದು ಮತ್ತು ಅದು ಒಳ್ಳೆ ಮಿಕ್ಸ್ ಆಗಿ ಬರಬೇಕು. ಹಾಂ, ಓಕೆ. ಫಸ್ಟಿಗೆ ನಾವು ಏನು ಸ್ಟವಲ್ಲಿ ಇಟ್ಟು ಡೈರೆಕ್ಟ್ ಹಾಕ್ಲಿಕ್ಕಿಲ್ಲ? ಇಲ್ಲ. ಓಕೆ. ನಾನು ಇದನ್ನು ಗಂಟಿದ್ದದನ್ನು ಹೇಳಿದರೆ ಗಂಟು ಬರಬಾರ್ದು. ಗಂಟು ಬರಬಾರ್ದು. ನಾವು ಬೆಣ್ಣೆ ಜೊತೆ ಹಾಕುವಾಗ ಮೈದಾವನ್ನ ಮಿಕ್ಸ್ ಮಾಡಿ ಸ್ವಲ್ಪ ನೋಡ್ಬೋದು. ಮತ್ತು ಸಣ್ಣ ಬೆಂಕಿಯಲ್ಲಿ ಆದಷ್ಟು ಚಂದ. ಈಗ ನೋಡಿ, ಇದೆಲ್ಲ ಒಂದು ಗಂಟೆ ಇಲ್ಲದಾಗೆ ನಾನು ಅದನ್ನು ಇದು ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲದೆ ಸೂಪಲ್ಲಿ ಗಂಟು ಸಿಗುತ್ತಲ್ಲ? ಹೌದು. ಇದನ್ನೀಗ ಓಕೆ, ವೈಟ್ ಸಾಸಿನೊಟ್ಟಿಗೆ ಮಿಕ್ಸ್ ಮಾಡ್ತೇನೆ. ಮಾಡಬೇಕಲ್ಲ? ಹೌದು. ಸಪೋಸ್ ನಿಮಗೆ ಮಿಕ್ಸ್ ಆಗಲಿಲ್ಲ ಹೇಳಿ ಕಂಡ್ರೆ ಪುನಃ ಇದನ್ನು ಒಂದು ಮಿಕ್ಸಿಯಲ್ಲಿ ಹಾಕಿ ತಿರುಗಿಸಬಹುದು. ಯಾಕೆ ಹೇಳಿದರೆ ಅದು ಗಂಟು ಬರಬಾರ್ದು, ಮೈದಾದ್ದು ಗಂಟು ಸಿಗಬಾರ್ದು. ಹೌದು, ಮೈನ್ ಆಗಿರೋದೇ ಅಲ್ಲಿ. ಅದೇ ಮೈದಾದಿಂದಲೇ ಥಿಕ್ನೆಸ್ ಬರೋದು. ಈಗ ನೋಡಿ, ಅದು ಮಿಕ್ಸ್ ಆಗಿ ಹೋಯಿತು. ಹೌದು. ಆದರೂ ಓಕೆ, ಒಂದು ಗ್ಯಾಸ್ ಹಚ್ಚುವನ. ಗ್ಯಾಸ್ ಹಚ್ಚಿ ಆ ನೀರನ್ನು ಹಾಕಿ. ಓಕೆ, ನಾವು ಇದಕ್ಕೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೇವೆ? ಹೌದು. ಇಲ್ಲ, ಈಗ ಹಾಕುವ. ಈ ನೀರನ್ನು ನಾನು ಹಾಕ್ತೇನೆ. ಓಕೆ, ನೀರು ಬೇಕಿದೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಹೌದು, ಇನ್ನೂ ಸ್ವಲ್ಪ ನೀರು ಹಾಕ್ಬೋದಲ್ಲ? ಅದೇ. ಹೌದು. ಇದು ಸ್ವಲ್ಪ ತಿಕ್ಕಾಗ್ತಾ ಬರ್ತದೆ. ಸಾಕು. ಇದು ಕುದಿ ಬರುವಾಗ ಉಪ್ಪು ಉಪ್ಪೆಲ್ಲ ಹಾಕಬೇಕಲ್ಲ? ಹೌದು. ಉಪ್ಪು ಮತ್ತು ಪೆಪ್ಪರನ್ನೆಲ್ಲ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ಬೇಕು. ಹೌದು. ಉಪ್ಪು ಹಾಕ್ತೇನೆ ಈಗ. ಓಕೆ, ಮೇಯ್ನಾಗಿ ಇದಕ್ಕೆ ಉಪ್ಪು ಖಾರ ಬೇಕೇ ಬೇಕಲ್ಲ? ಸಾಸ್ ಯಾವುದು ಈ ಥರ ಸೂಪ್ ಬಂದಾಗ. ಓಕೆ, ಈಗ ನಾನು ಲಾಸ್ಟ್ ಪೆಪ್ಪರ್ ಮತ್ತು ಚೀಸ್ ಹಾಕ್ತೇನೆ. ಓಕೆ, ಪೆಪ್ಪರ್ ಕರೆಕ್ಟಾಗಿ ಕುದೀತಾ ಉಂಟಲ್ಲ? ಹೌದು. ಪೆಪ್ಪರ್ ಪೌಡ್ರ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ನಾವು ಬಂದ್ ಮಾಡ್ಬೋದು. ಆಫ್ ಮಾಡೋದಾ? ಹೌದು. ಚೀಸ್ ಆಮೇಲೆ ಹಾಕೋದಾ? ಚೀಸ್ ಮತ್ತು ಹಾಕಿ ಚೀಸ್ ಮೆಲ್ಟ್ ಆಗಬೇಕು ಹೇಳಿಲ್ಲ. ಓಕೆ, ಆಫ್ ಮಾಡ್ತಾನೆ ಹಾಗಾದ್ರೆ? ಹೌದು. ಈಗ ಚೀಸನ್ನು ಇದರ ಮೇಲೆ. ಓಕೆ, ಆ ಥರ ಮಾಡ್ಕೊಳ್ಬೇಕಲ್ಲ? ಹೌದು. ಇದು ಗಮನಾಗಿ ನೋಡಿ. ಓಕೆ, ನಾವು ಚೀಸ್ ಅಂತ ಬಂದಾಗ ಸ್ಪೆಷಲಾಗಿ ನಂದಿನಿಯವರ ಚೀಸನ್ನು ಯೂಸ್ ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ನಂದಿನಿ ಚೀಸ್ ಈ ಥರ ಎಲ್ಲ ಬಂದಾಗ ಅಡುಗೆಗೆ ತುಂಬ ಒಳ್ಳೆಯದಾಗ್ತದೆ. ಹಾಗಾಗಿ ನಂದಿನಿಯವರದ್ದೇ ಪ್ರಾಡಕ್ಟನ್ನು ನಾವು ಯೂಸ್ ಮಾಡ್ತಾಯಿದ್ದೀವಲ್ಲ? ಹೌದು. ಈಗ ಒಂದು ಮಿಕ್ಸ್ ಮಾಡಿದರೆ ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಹೌದು. ಓಕೆ, ಹಾಗಾದರೆ ಇನ್ನೂ ಸರ್ವ್ ಮಾಡೋದಲ್ಲ? ಹೌದು, ಸರ್ವ್ ಮಾಡಿ. ಓಕೆ, ಬಿಸಿ ಬಿಸಿ ಸೂಪ್ ತಯಾರಾಗಿದೆ. ಬಿಸಿ ಅಂತ ಸೂಪು. ಹೌದು. ಈ ಥರದ್ದು ಇಷ್ಟು ದಪ್ಪವಾಗಿ ನೀವು ಕೊಟ್ಟರೆ ಖಾಲಿ ಸೂಪೇ ಸಾಕಾಗುತ್ತೆ ಅಂತ ಅಲ್ಲ? ಹೌದು, ಕ್ಯಾಬೇಜ್ ಸೂಪು. ಓಕೆ. ಇದಕ್ಕೆ ಗಾರ್ಲಿಕ್ ಫ್ಲೇವರ್ ಬೇಕಾದರೆ ಬರ್ಂಟ್ ಗಾರ್ಲಿಕನ್ನು ಸಹ ಹಾಕ್ಬೋದು. ಆ್ಯಡ್ ಮಾಡ್ಕೊಳ್ಬೋದಲ್ಲ? ಆ್ಯಡ್ ಮಾಡಿಕೊಳ್ಳೋದು. ಎಸ್, ಬಿಸಿ ಬಿಸಿ ಆದ ಕ್ಯಾಬೇಜ್ ಸೂಪ್ ರೆಡಿ ಅಲ್ಲ? ರೆಡಿ. ಗಮದಾಗ ಆಯ್ತುಂಟು. ಸೂಪ್ ಅಂತ ಬಂದಾಗ ಬಿಸಿ ಬಿಸಿಯೇ ತಿನ್ನಬೇಕು, ಜಾಸ್ತಿ ಕಾಯಲಿಕ್ಕೆ ಅಂತೂ ಇಲ್ಲವೇ ಇಲ್ಲ. ಓಕೆ, ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ? ಹೌದು. ಓಕೆ, 2 ಸಾಕಾಗಿರುವಂತಹ ಕ್ಯಾಬೇಜ್ ಸೂಪ್ ಅಂತೂ ರೆಡಿ ಮಾಡಿ ಕೊಡಿದ್ರೆ ಬಿಸಿ ಬಿಸಿ ಹಾಗೆ ಘಮ ಅಂತ ಮೂಗಿ ಹೊಡಿತುಂಟು. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ.
ಕ್ಯಾಬೇಜ್ ಸೂಪ್ ತಯಾರಿಸುವ ವಿಧಾನ. ಮೊದಲಿಗೆ ಕ್ಯಾಬೇಜ್ಗೆ ಈರುಳ್ಳಿ ಸ್ವಲ್ಪ ನೀರು ಹಾಕಿ ಬೇಯಿಸಿಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಬೆಣ್ಣೆ ಬಿಸಿ ಮಾಡಿಕೊಂಡು 2 ಚಮಚದಷ್ಟು ಮೈದಾ ಹಿಟ್ಟು ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಸ್ವಲ್ಪವೇ ಹಾಲು ಹಾಕಿ ಕಲಸುತ್ತಾ ಬೇಯಿಸಿ. ಈಗ ವೈಟ್ ಸಾಸ್ ತಯಾರ್. ಇದೇ ಸಾಸಿಗೆ ರುಬ್ಬಿದ ಕ್ಯಾಬೇಜ್, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಮೆಣಸಿನ ಪುಡಿ, ಸ್ವಲ್ಪ ಚೀಸ್ ಹಾಕಿ ಕುದಿಸಿ. ಈಗ ತಯಾರ್ ಬಿಸಿಯಾದ ಕ್ಯಾಬೇಜ್ ಸೂಪ್. ಅಡುಗೆ ಅಂತ ರೆಡಿ ಆಗಿದೆ. ಯಾವ ನೋಡು ಫಸ್ಟಿಗೆ ಟೇಸ್ಟ್? ಸೂಪ್ ನೋಡಿ. ಫಸ್ಟಿಗೆ ಸೂಪ್ ತಗೊಂಡು ಆಮೇಲೆ ತಗೊಳ್ಳುವ. ಓಕೆ, ತಗೊಳ್ಳಿ ನೀವು ಕೂಡ. ಮೇಲ್ಗಡೆ ಚೀಸೆಲ್ಲ ಹಾಕಿದ್ರಲ್ಲ? ಹೌದು. ಓಕೆ, ಚೀಸ್ ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದಲ್ಲ? ಓಕೆ, ಚೆನ್ನಾಗುಂಟು ಮ್ಯಾಮ್. ಹೌದು, ಕರೆಕ್ಟಾಗಿ ಗೊತ್ತೇ ಆಗಲ್ಲ. ಮತ್ತು ನಾನೇನೋ ಅಂದ್ಕೊಂಡೆ ಎಲ್ಲದು ಸ್ವಲ್ಪ ಉಪ್ಪು ಮನೆ ಕಮ್ಮಿ ಆಗಿರ್ಬೋದು ಅಂತ. ಬಟ್ ಕರೆಕ್ಟಾಗಿ ಕೂತಿದೆಲ್ಲ. ಚೀಸಲ್ಲಿ ಉಪ್ಪಿದೆ, ಹಾಗಾಗಿ ಮ್ಯಾಚಿಂಗ್ ಕರೆಕ್ಟ್ ಆಗಿದೆ. ನೋಡಿ, ನೀವು ಉಪ್ಪಿದು ನಿಮ್ಮದು ಕರೆಕ್ಟ್ ಉಂಟು ನೋಡಿ. ಉಪ್ಪು ಕರೆಕ್ಟ್ ಹಾಕಿದರೆ ಅಡುಗೆ ಪಕ್ಕ ಅಂತ ಲೆಕ್ಕಲ್ಲ. ಓಕೆ, ಚೆನ್ನಾಗಿ ಬಂದಿದೆ. ಇದಂತೂ ಮಾಮೂಲಾಗಿ ಊಟದ ಮೊದಲೆಲ್ಲ ಈ ಥರ ತಿಂದರೆ ನನ್ನ ಪ್ರಕಾರ ಇದು ಇಷ್ಟು ದಪ್ಪ ಇರುವಾಗ ಇದೇ ಸಾಕಾಗುತ್ತೆ ಅಂತ. ಚೆನ್ನಾಗಿ ಬಂದಿದೆ ಮ್ಯಾಮ್. ಟೇಸ್ಟ್ ಅಂತೂ ಗೊತ್ತೇ ಆಗಲ್ಲ ನಾವು ಕ್ಯಾಬೇಜ್. ಓಕೆ, ಈಗ ಸ್ಪೆಷಲಾಗಿ ಏನು ಹಿಡಿದ್ರೆ ಇದಕ್ಕೆ? ಫಲಾಫು ಕ್ರಮರಾಗಿ ಕಾಣ್ತುಂಟು ಮಾತ್ರ. ಇದು ಡಿಪ್ ಮಾಡಿ ತಗೊಳ್ಬೇಕಲ್ಲ? ನೀವು ಮನೆ ಫುಲ್ ಹಾಕಬೇಕಾ? ಓಕೆ, ತಗೊಳ್ಳಿ. ಚೆನ್ನಾಗಿದೆ ಪಕ್ಕ. ಇನ್ನು ಮೊಸರಿಗೆ ಈ ಥರದ್ದು ಡಿಪ್ ಮಾಡಿ ತಿಂದರೆ ಚೆನ್ನಾಗಿ ಬರುತ್ತೆ. ಮತ್ತು ಎಲ್ಲಿ ಕೂಡ ನಮಗೆ ಬೆಂದಿಲ್ಲ ಆ ಥರ ಆಗೋದಿಲ್ಲ ನೋಡಿ. ಕರೆಕ್ಟಾಗಿ ನಾವು ರೌಂಡ್ ಶೇಪ್ ಮಾಡಿದ್ರು ಕೂಡ ಕರೆಕ್ಟಾಗಿ ಬಂದಿದೆ. ಮತ್ತು ಸ್ವಲ್ಪ ಚಪಾಟಿ ಮಾಡಿ ಕೂಡ ತಿನ್ಬೋದು. ಬಟ್ ಈ ಥರ ರೌಂಡ್ ಶೇಪ್ ಇದ್ದರೆ ಚೆನ್ನಾಗಿರುತ್ತೆ ಅಲ್ಲ, ಸ್ವಲ್ಪ ಮೆತ್ತವಾಗಿ ಚೆನ್ನಾಗಿರುತ್ತೆ. ಮತ್ತು ಈ ಥರದ್ದು ಏನು ನೀವು ಚಟ್ನಿ ಥರ ಮಾಡಿದ್ರಲ್ಲ ಮೊಸರಿದ್ದು, ಅದಕ್ಕೆ ಮ್ಯಾಚಿಂಗ್ ಅಂತ ಅನಿಸ್ಬೋದು. ಚೆನ್ನಾಗಿದೆ. ನಾವು ಏನೂ ಮಾಡ್ಬೋದು. ಇಲ್ಲ, ಟೊಮೆಟೊ ಸಾಸ್ ಕೂಡ ಹಾಕ್ಬೋದು. ಆ ಥರ ಮಾಡ್ಬೋದು. ಚೆನ್ನಾಗಿದೆ. ಹೌದು, ಚೆನ್ನಾಗಿತ್ತು ಮ್ಯಾಮ್. ಎರಡು ಅಡುಗೆ ಕೂಡ ಏನು ನಾವು ಯಾವುದೇ ಊಟ ಮಾಡುವ ಮೊದಲು ತಿನ್ನುವಂಥದ್ದಲ್ಲ, ಹಾಗಾಗಿ ಗಮ್ಮತ್ತಾಗಿತ್ತು. ಅದರಂತೂ ಸೂಪ್ ಅಂತೂ ಸ್ಪೆಷಲ್ಲಾಗಿ ಕ್ಯಾಬೇಜ್ ಸೂಪು ಚೆನ್ನಾಗಿ ಬಂದಿದೆ. 2 ಡಿಶ್ ಕೂಡ ಚೆನ್ನಾಗಿತ್ತು. ಹೇಗೆ ಅನಿಸ್ತು ನಿಮಗೆ? ನನಗೆ ತುಂಬ ಖುಷಿ ಆಯ್ತಲ್ಲ? ನನಗೆ ಕೂಡ ಖುಷಿ. ನೀವು ಈ ಥರದ್ದು ಸ್ಪೆಷಲ್ ಅಂದರೆ ಯೂತ್ಗಳಿಗೆಲ್ಲ ಬೇಕಾಗುವ ರೀತಿಯಲ್ಲಿ ಅದು ಮನೆಯಲ್ಲೇ ರೆಡಿ ಮಾಡುವಂಥದ್ದು ನೀವು ಹೇಳ್ಕೊಡ್ತಾ ಇದ್ದೀರಾ. ಹಾಗಾಗಿ 2 ಡಿಶ್ ಕೂಡ ಚೆನ್ನಾಗಿ ಬಂದಿದೆ. ಹಾಗೆ ನಮಗೆ ಒಂದು ಕರೆಕ್ಟ್ ಒಂದು 2 ಡಿಶ್ ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ದವಸ ಅವಲಕ್ಕಿ ಹಾಗೂ ಕುಶಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಓಕೆ, ಹಾಗೆಯೇ ಸ್ಪೆಷಲ್ಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ರೇಣು ಆಮೇಲೆ ಸಕಲಾಗಿರುವಂತಹ ಫಲಾಫಲ್ ಮತ್ತು ಸ್ಪೆಷಲ್ಲಾಗಿ ಕ್ಯಾಬೇಜ್ ಸೂಪ್ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇದೆ. ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.